ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಾವು ಈ ದಿನದ ಪ್ರಾರ್ಥನೆಯನ್ನು, ಧ್ಯಾನವನ್ನು ನಾವು ಆರಂಭ ಮಾಡೋಣ. ಸಂತ ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 1 ವಾಕ್ಯ 29ರಿಂದ ಮುಂದಕ್ಕೆ ಕೇಳೋಣ. ಮರುದಿನ ಯೋಹಾನನು ತಾನಿದ್ದಲ್ಲಿಗೆ ಯೇಸು ಬರುತ್ತಿರುವುದನ್ನು ಕಂಡು, ಇಗೋ ನೋಡಿ, ಬಲಿಯರ್ಪಣೆಗಾಗಿ ದೇವರು ನೇಮಿಸಿರುವ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು ಇವರೇ. ಇವರು ನನ್ನ ಬಳಿಕ ಬಂದವರಾದರೂ ನನಗಿಂತಲೂ ಮೊದಲೇ ಇದ್ದವರು. ಆದುದರಿಂದ ಇವರು ನನಗಿಂತಲೂ ಶ್ರೇಷ್ಠರು ಎಂದು ನಾನು ಹೇಳಿದುದು ಇವರನ್ನೇ ಕುರಿತು. ಇಸ್ರಾಯೇಲರಿಗೆ ಇವರನ್ನು ತೋರ್ಪಡಿಸಬೇಕೆಂದೇ ನಾನು ನೀರಿನಿಂದ ಸ್ನಾನ ದೀಕ್ಷೆ ಕೊಡುತ್ತಾ ಬಂದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ ಎಂದು ನುಡಿದನು. ಯೋಹಾನನು ತನ್ನ ಸಾಕ್ಷ್ಯವನ್ನು ಮುಂದುವರಿಸುತ್ತಾ, ಪಾರಿವಾಳದ ರೂಪದಲ್ಲಿ ಪವಿತ್ರಾತ್ಮ ಸ್ವರ್ಗದಿಂದ ಇಳಿದು ಬಂದು ಅವರ ಮೇಲೆ ನೆಲೆಸುವುದನ್ನು ನಾನು ನೋಡಿದೆನು. ಬರಬೇಕಾಗಿದ್ದವರು ಇವರೇ ಎಂದು ನನಗೂ ತಿಳಿದಿರಲಿಲ್ಲ. ಆದ್ದರಿಂದ ನೀರಿಂದ ಸ್ನಾನ ದೀಕ್ಷೆ ಕೊಡುವಂತೆ ನನ್ನನ್ನು ಕಳಿಸಿದ ದೇವರು ಪವಿತ್ರಾತ್ಮ ಇಳಿದು ಬಂದು ಯಾವ ವ್ಯಕ್ತಿಯ ಮೇಲೆ ನೆಲೆಸುವುದನ್ನು ನೀನು ನೋಡಿವೆಯೋ ಆತನೇ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನ ಕೊಡುವಾತ ಎಂದಿದ್ದರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಆದುದರಿಂದ ಅವರೇ ದೇವಪುತ್ರನೆಂದು ಸಾಕ್ಷಿ ನೀಡುತ್ತೇನೆ ಎಂದು ಹೇಳಿದನು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಸ್ನಾನಿಕ ಯೋಹಾನ ಆತನ ಜನನವನ್ನು ನಾವು ನೋಡಿದರೆ ನಮಗೆ ತಿಳಿಯುತ್ತದೆ. ಸ್ನಾನಿಕ ಯೋಹಾನನು ದೈವಾನುಗ್ರಹದಿಂದಲೇ ಗರ್ಭ ಹೊಂದಿ ಈ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಿದ್ದನು. ಯಾಕಂತ ಹೇಳಿದರೆ ಆತನ ತಂದೆ ಮತ್ತು ತಾಯಿ ಜಕರಿಯ ದೇವಾಲಯದಲ್ಲಿ ಆತನು ಸೇವೆಯನ್ನು ಮಾಡುತ್ತಿದ್ದನು ಮತ್ತು ಆತನ ಪತ್ನಿ ಎಲಿಜಬೆತ್ ಮನೆಯಲ್ಲಿ ಇದ್ದಳು. ಇಬ್ಬರು ಕೂಡ ಅವರು ವಯಸ್ಸಾದವರಾಗಿದ್ದರು ಅಂತ ಹೇಳಿದರೆ ಅಷ್ಟರ ತನಕ ಅವರಿಗೆ ಮಕ್ಕಳ ಭಾಗ್ಯ ಇರಲಿಲ್ಲ. ಈಗ ಏನಾಯ್ತು ಅಂತ ಹೇಳಿದರೆ, ಯಾವಾಗ ಯೇಸು ಸ್ವಾಮಿ ಮನುಷ್ಯರಾಗಿ ಭೂಲೋಕಕ್ಕೆ ಬರಬೇಕಾಗಿತ್ತೋ ಅದಕ್ಕಿಂತ ಮುಂಚೆ ದೇವದೂತನು ಜಕರಿಯನಿಗೆ ಕಾಣಿಸಿಕೊಂಡು ನಿನಗೆ ಒಂದು ಮಗು ಹುಟ್ಟುವುದು ಅಂತ ಒಂದು ದಿವ್ಯವಾಣಿಯ ಮೂಲಕ ಹೇಳಿಕೊಟ್ಟರು. ಆ ಪ್ರಕಾರ ಯೋಹಾನನು ಜಕರಿಯನಿಗೆ ಮತ್ತು ಎಲಿಜಬೆತ್ ಇಬ್ಬರಿಗೂ ಕೂಡ ಮಕ್ಕಳಾಗುವಂಥ ಪ್ರಾಯ ಅಲ್ಲ, ಅದನ್ನು ಅವರು ದಾಟಿ ಹೋಗಿದ್ದರು. ಅಂತಹ ಸಂದರ್ಭದಲ್ಲಿ ಒಂದು ಪವಾಡ ಎಂಬಂತೆ ಯೋಹಾನನು ಹುಟ್ಟಿ ಈ ಭೂಲೋಕಕ್ಕೆ ಬರುತ್ತಾನೆ. ಆತನ ಒಂದು ಕೆಲಸ ಆಗಿತ್ತು, ನಂತರ ಬರಲಿದ್ದ ದೇವರ ಕುರಿಮರಿ ಯಜ್ಞ ಪಶು ಆದಂತಹ ಯೇಸು ಸ್ವಾಮಿಯನ್ನು ಬರಮಾಡಿಕೊಳ್ಳುವುದಕ್ಕೆ ಅಥವಾ ಅವರ ಕೆಲಸಕ್ಕೆ ತಯಾರಿ ಮಾಡಲು ದೇವರು ಆತನನ್ನು ಕಳುಹಿಸಿದ್ದರು. ಯೋಹಾನನು ಎಲಿಜಬೆತಳ ಗರ್ಭದಲ್ಲಿದ್ದಾಗ ಮಾತೆ ಮರಿಯ ಸಂಬಂಧಿಕರು
ಎಲಿಜಬೆತಳಿಗೆ ಭೇಟಿ ಮಾಡಲಿಕ್ಕೆ ಹೋಗುತ್ತಾರೆ ಮಾತೆ ಮರಿಯ. ಯಾಕೆಂತ ಹೇಳಿದ್ರೆ ದೇವದೂತರು ಹಾಗೆ ಹೇಳಿಕೊಟ್ಟಿದ್ದರು. ಯಾವಾಗ ಮಾತೆ ಮರಿಯಮ್ಮ ಎಲಿಜಬೆತಳ ಮನೆಗೆ ಬರುತ್ತಾರೋ ಆಗ ಗರ್ಭದಲ್ಲಿದ್ದಂತಹ ಯೋವಾನನು ಸಂತೋಷದಿಂದ ಕುಣಿಯುವುದನ್ನು ನಾವು ಸುವಾರ್ತೆಯಲ್ಲಿ ನೋಡುತ್ತೇವೆ, ಓದುತ್ತೇವೆ. ಅದು ಬಿಟ್ಟರೆ ಯೋವಾನನು ಹುಟ್ಟಿ ಬಂದ ಮೇಲೆ ಯೇಸು ಸ್ವಾಮಿಯನ್ನು ಕಂಡಿದ್ದನೋ ಕಾಣಲಿಲ್ವೋ ಅದು ಎಲ್ಲಿ ಕೂಡ ನಮಗೆ ಓದಲಿಕ್ಕೆ ಸಿಗುವುದಿಲ್ಲ. ಆದರೆ ಯೋವಾನನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು. ವಿಮೋಚಕ ಈ ಭೂಲೋಕಕ್ಕೆ ಬರುತ್ತಾರೆ ಮತ್ತು ಅವರು ಜನರನ್ನು ಪಾಪದಿಂದ ಬಿಡುಗಡೆ ಮಾಡ್ತಾರೆ. ಆದರೆ ನಿಖರವಾಗಿ ನಿರ್ದಿಷ್ಟವಾಗಿ ಇವರೇ ದೇವರ ಕುರಿಮರಿ ಅಂತ ಹೇಳಲಿಕ್ಕೆ ಯೋವಾನನಿಗೆ ತಿಳಿದಿರಲಿಲ್ಲ. ಆದರೆ ದೇವರು ಆತನಿಗೊಂದು ಸನ್ನೆಯನ್ನು ನೀಡಿದರು, ಒಂದು ಗುರುತನ್ನು ನೀಡಿದರು. ಆ ಗುರುತೇನಂತ ಹೇಳಿದ್ರೆ, ಯಾವ ವ್ಯಕ್ತಿಯ ಮೇಲೆ ಪಾರಿವಾಳ ಇಳಿದು ಬರುತ್ತದೋ ಆ ವ್ಯಕ್ತಿಯಾಗಿದ್ದಾರೆ ಈ ಭೂಲೋಕದ ವಿಮೋಚಕರು, ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡುವವರು ಅಂತ ದೇವರು ಯೋವಾನನಿಗೆ ತಿಳಿಸಿಕೊಟ್ಟಿದ್ದರು. ಅದಕ್ಕಾಗಿ ಯೋವಾನನು ಇವತ್ತಿನ ಈ ಸುವಾರ್ತೆಯ ವಾಚನದಲ್ಲಿ ಹೇಳುವುದನ್ನು ಕಾಣುತ್ತೇವೆ. ಇವರೇ ಯಜ್ಞ ಪಶು, ಇವರೇ ದೇವರ ಕುರಿಮರಿ ಅಂತ ಯೋವಾನನು ಸ್ಪಷ್ಟವಾಗಿ ನುಡಿಯುತ್ತಾನೆ. ಯಾಕಂತ ಹೇಳಿದ್ರೆ ಈ ಸ್ನಾನ, ಜ್ಞಾನ ಸ್ನಾನ, ದೀಕ್ಷಾ ಸ್ನಾನ ಪಡೆಯುತ್ತಿರುವಾಗ ಯೇಸು ಸ್ವಾಮಿ ಯೋವಾನನಿಂದ ಪಾರಿವಾಳ ಯೇಸು ಸ್ವಾಮಿಯ ಮೇಲೆ ಇಳಿದು ಬರುತ್ತದೆ. ಅಲ್ಲಿಗೆ ದೇವರು ಏನು ಹೇಳಿಕೊಟ್ಟಿದ್ದಾರೋ ಅದನ್ನು ಕಂಡು ಯೋವಾನನಿಗೆ ಸ್ಪಷ್ಟ ಆಯಿತು. ದೇವರ ಕುಮಾರ ಇವರೇ ಆಗಿದ್ದಾರೆ, ಮನುಷ್ಯರನ್ನು, ಲೋಕದ ಮನುಷ್ಯರನ್ನು ಪಾಪದಿಂದ ಬಿಡುಗಡೆ ಮಾಡುವಂತ ದೇವರ ಕುರಿಮರಿ ಇವರೇ ಆಗಿದ್ದಾರೆ ಅಂತ ಹೇಳಿಕೊಂಡು, ಹಳೆ ಒಡಂಬಡಿಕೆಯಲ್ಲಿ ಜನರಲ್ಲಿ ಒಂದು ರೂಢಿ ಇತ್ತು. ಅದೇನಂತ ಹೇಳಿದ್ರೆ, ತಮ್ಮ ಜೀವನದಲ್ಲಿ ಜನರು ಪಾಪಗಳನ್ನು ಮಾಡ್ತಾರೆ, ಆ ಪಾಪದಿಂದ ಹೇಗೆ ಶುದ್ಧೀಕರಣಗೊಳಿಸುವುದು, ವಿಮುಕ್ತರಾಗುವುದು ಹೇಗೆ? ಅದಕ್ಕೆ ಆ ಹಳೆ ಒಡಂಬಡಿಕೆಯಲ್ಲಿ ಹೇಳಿಕೊಟ್ಟಂತೆ ಅವರು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇವಾಲಯಕ್ಕೆ ಹೋಗಿ ಕುರಿಯನ್ನು ಅರ್ಪಿಸ್ತಿದ್ದರು. ಅಲ್ಲಿದ್ದಂಥ ಯಾಜಕನು ಏನು ಮಾಡ್ತಿದ್ದಾನೆ ಅಂತ ಹೇಳಿದ್ರೆ, ಆ ಕುರಿಯನ್ನು ಕಡಿದು ರಕ್ತ ಅದರಿಂದ ಸುರಿದು ಹೋದಾಗ ಯಾವ ಮನುಷ್ಯನ ಕುರಿಯನ್ನು ಅರ್ಪಿಸ್ತಾನೋ ಆತನ ಪಾಪಗಳು ತೊಳೆದು ಹೋದವು ಎಂಬ ಒಂದು ನಂಬಿಕೆ ಅವರಲ್ಲಿತ್ತು. ಅದಿರ್ಬೋದು ಕುರಿಗಳು, ಅಥವಾ ಕೆಲವು ಬಾರಿ ಹೋರಿ, ಅಥವಾ ಇನ್ನು ಕೆಲವು ಸಾರಿ ಪಕ್ಷಿಗಳು, ಪಾರಿವಾಳ, ಹೀಗೆ ಬೇರೆ ಬೇರೆ ರೀತಿಯ ಕಾಣಿಕೆಯನ್ನು ನೀಡುತ್ತಿದ್ದರು. ಅವುಗಳನ್ನು ಕೊಯ್ದಾಗ ಅದರಿಂದ ಇಳಿದು ಹೋಗುತ್ತಿರುವಂಥ ರಕ್ತದಿಂದ ಅವರ ಪಾಪ ಶುದ್ಧೀಕರಣ ಆಯ್ತಂತ ಅವರನ್ನೊಂದು ನಂಬಿಕೆ ಇತ್ತು. ಇನ್ನೊಂದು ರೀತಿ ಕೂಡ ಇತ್ತು. ಒಂದು ಕುರಿಯನ್ನು ಆಯ್ಕೆ ಮಾಡಿ ಮನುಷ್ಯನ ಎಲ್ಲ ಪಾಪಗಳನ್ನು ಓದಿ ಹೇಳುವುದು, ಮತ್ತೆ ಆ ಕುರಿಯನ್ನು ಈ ಮರುಭೂಮಿಗೆ ಅಟ್ಟಿಸುತ್ತಿದ್ದರು. ಆಗ ಏನಾಗ್ತಿತ್ತು ಅಂತ ಹೇಳಿದ್ರೆ, ಆ ಮನುಷ್ಯನ ಪಾಪ ಎಲ್ಲ ಪರಿಹಾರವಾಯ್ತಂತ ಅವರು ನಂಬುತ್ತಿದ್ದರು. ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಏನಾಗ್ತದೆ ಪ್ರಿಯರೇ? ಮನುಷ್ಯರ ಪಾಪಗಳಿಗಾಗಿ ಕುರಿಮರಿಯನ್ನು ಕೊಲ್ಲುವುದಲ್ಲ, ಬದಲಾಗಿ ದೇವರ ಏಕಮಾತ್ರ ಪುತ್ರರಾದಂಥ ಯೇಸು ಸ್ವಾಮಿಯನ್ನೇ ಶಿಲುಬೆಗೇರಿಸಿದರು. ಪ್ರಾಣಿ ಅಲ್ಲ, ದೇವರ ಏಕಮಾತ್ರ ಪುತ್ರರು. ಅವರಲ್ಲಿ ಪಾಪದ ಕಲೆ ಎಂಬುದು ಇದ್ದಿಲ್ಲ, ಪಾಪದ ಬಿಂದು ಎಂಬುದು ಇದ್ದಿಲ್ಲ. ಅಷ್ಟು ನಿರ್ಮಲ ಅವರಾಗಿದ್ದರು. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ದೇವರ ಕುಮಾರ. ಅವರನ್ನು ಜನರು ಆರೋಪ ಹೊರಿಸಿ, ಸುಳ್ಳು ಆರೋಪಗಳನ್ನು ಶಿಲುಬೆಗೇರಿಸಿದಾಗ ಏನಾಗ್ತದಂತ ಹೇಳಿದ್ರೆ, ಎಲ್ಲ ಜನರ ಪಾಪಗಳು ತೊಳೆಯಲ್ಪಡುತ್ತವೆ. ಎಲ್ಲ ಜನರ ಪಾಪಗಳನ್ನು ತೊಳೆಯಲ್ಪಡುತ್ತವೆ. ದೇವರಿಗೆ ಆ ಬಲಿ ಕಾಣಿಕೆ ಅದು ಸ್ವೀಕಾರಾರ್ಹ ಆಗ್ತದೆ. ಇದರಿಂದಾಗಿ
ಎಲ್ಲ ಮನುಷ್ಯರ ಪಾಪಗಳು ತೊಳೆಯಲ್ಪಟ್ಟು ಶುದ್ಧೀಕರಣ ಆಗ್ತದೆ. ಈ ಭೂಲೋಕಕ್ಕೆ ಪಾಪ ಹೇಗೆ ಬಂತು? ಆದಾಮ ಮತ್ತು ಹವ್ವ ದೇವರು ಸೃಷ್ಟಿಸಿದಂಥ ವ್ಯಕ್ತಿಗಳು ಯಾವಾಗ ಅವರು ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದರೋ ಆಗ ಅವರು ಪಾಪಕ್ಕೆ ಒಳಗಾದರು. ಅವರ ಅಂತಃಕರಣದಲ್ಲಿ ತಾವು ತಪ್ಪು ಮಾಡಿದ್ದೇವೆ ಎಂಬ ಒಂದು ಭಾವನೆ ಬಂತು. ಅದಕ್ಕಾಗಿ ದೇವರಿಂದ ಬಚ್ಚಿಟ್ಟುಕೊಳ್ಳಲು ಅವರು ಪೊದೆಯ ಹಿಂದುಗಡೆ ಅಡಗಿ ಕೂತ್ಕೊಂಡರು. ಪ್ರತಿ ಸಲ ಮನುಷ್ಯನು ತಪ್ಪು ಮಾಡಿದಾಗ ಇದೇ ಅನುಭವ ಆಗ್ತದೆ. ನಾನು ತಪ್ಪು ಮಾಡಿದ್ದೇನೆ ಎಂಬ ಒಂದು ಕೊರಗು ಒಳಗಿಂದೊಳಗೆ ಅದು ಆಗ್ತಾ ಇರ್ತದೆ. ಈ ಪಾಪದಿಂದ ಮನುಷ್ಯನು ಬಿಡುಗಡೆ ಹೊಂದಬೇಕಿದ್ರೆ ಏನು ಮಾಡಬೇಕು? ದೇವರ ಆಜ್ಞೆಗಳಿಗೆ, ದೇವರ ಆದೇಶಕ್ಕೆ ಮನುಷ್ಯನು ತಲೆಬಾಗಬೇಕು. ಆದರೆ ಹಲವಾರು ಬಾರಿ ನಮ್ಮ ಜೀವನದಲ್ಲಿ ನಾವು ನೋಡುತ್ತೇವೆ, ನಮಗೆ ನಮ್ಮದೇ ಒಂದು ಆಸೆ ಮತ್ತೆ ಒಂದು ಮನಸ್ಸು ಎಂಬುದಿರ್ತದೆ. ಅದಕ್ಕಾಗಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಆಯ್ಕೆ ಮಾಡುವಾಗ ನಾವು ನಮ್ಮ ಆಸೆಯನ್ನು ಆಯ್ಕೆ ಮಾಡಿ ಕೆಲವು ಬಾರಿ ದೇವರ ಆಸೆಯನ್ನು ಬಿಟ್ಟು ಬಿಡುತ್ತೇವೆ. ಅಂತಹ ಸಂದರ್ಭದಲ್ಲಿ ಪ್ರಿಯರೇ, ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ದೇವರ ಆಜ್ಞೆಯನ್ನು ಪಾಲಿಸುವುದರ ಬದಲಿಗೆ ನಾವು ನಮ್ಮನ್ನೇ ದೇವರನ್ನಾಗಿ ಮಾಡುತ್ತೇವೆ. ನಾವು ದೇವರ ವಿರುದ್ಧವಾಗಿ ಹೋಗುತ್ತೇವೆ, ದೇವರಿಗೆ ಅವಿಧೇಯರಾಗಿ ನಡೆಯುತ್ತೇವೆ. ಈ ಅವಿಧೇಯತೆಯಿಂದ ಹೇಗೆ ನಾವು ಹೊರಗೆ ಬರುವುದು? ಅದಕ್ಕೆ ಯೇಸು ಸ್ವಾಮಿ ನಮಗೆ ದಾರಿ ತೋರಿಸಿಕೊಟ್ಟಿದ್ದಾರೆ. ಶಿಲುಬೆ ಮರಣ ಅದು ಸುಲಭದ್ದು ಅಲ್ಲ, ಕಷ್ಟದ್ದು ಕೆಲಸ, ಅದು ಕಷ್ಟದ ಮರಣ. ಯೇಸು ಸ್ವಾಮಿ ಎಷ್ಟು ಏಟುಗಳನ್ನು ತಿಂದಿದ್ದರು, ಎಷ್ಟು ನೋವು ಅವರನ್ನು ಅನುಭವಿಸಿದ್ದರು, ಕೊನೆಗೆ ಅವರನ್ನು ಶಿಲುಬೆ ಮೇಲೆ ಹಾಕಿದರು. ಅದೆಲ್ಲವನ್ನು ನೋಡುತ್ತಿರುವಾಗ ಅವರಿಗೆ ಅನ್ನಿಸಿದ್ದು ಇದು ತುಂಬ ಕಷ್ಟಕರವಾದಂಥ ಮರಣ. ಈ ತೋಪಿನಲ್ಲಿ ಅವರು ಪ್ರಾರ್ಥನೆ ಮಾಡುತ್ತಿರುವಾಗ ಅವರಿಗೆ ಕಣ್ಣ ಮುಂದೆ ಬಂತು, ಗೆಸ್ಸೆಮಾನಿ ತೋಪಿನಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಎಲ್ಲವೂ ಕೂಡ ಅವರಿಗೆ ಕಣ್ಣ ಮುಂದೆ ಬಂತು, ಏನಾಗಲಿಕ್ಕೆ ಉಂಟು ಇನ್ನು ಮುಂದಿನ 12 ಗಂಟೆಗಳಲ್ಲಿ ಅಂತ ಹೇಳಿಕೊಂಡು. ಅದಕ್ಕಾಗಿ ಅವರು ಹೇಳ್ತಾರೆ, ತಂದೆ, ದೇವರಲ್ಲಿ ಬೇಡ್ತಾರೆ, ತಂದೆ ಎಲ್ಲ ಕಷ್ಟಗಳನ್ನು ನನ್ನಿಂದ ದೂರ ಮಾಡಿ ಅಂತ ಹೇಳಿಕೊಂಡು. ಇದು ಮನುಷ್ಯನ ಬಯಕೆ, ಇದು ಮನುಷ್ಯನ ಬಯಕೆ. ನಮಗೆ ಕಷ್ಟಗಳು ಬೇಡ. ಆದರೆ ತಕ್ಷಣಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಮನುಷ್ಯನ ಸ್ವಭಾವ ಹಾಗೂ ದೈವತ್ವ. ಮನುಷ್ಯನ ಸ್ವಭಾವ, ಆಸೆ, ಬಯಕೆ ಏನಂತ ಹೇಳಿದ್ರೆ ಕಷ್ಟಗಳು ನಮಗೆ ಬೇಡ, ಇದು ದೂರಕ್ಕೆ ಸರಿಯಲಿ ಅಂತ ಹೇಳಿಕೊಂಡು. ಆದರೆ ಯಾವಾಗ ದೈವತ್ವ ನಮ್ಮಲ್ಲಿ ಇರ್ತದೋ ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ಈ ಮಾನವ ಬಯಕೆಗೆ ಗುರಿಯಾಗುವುದರ ಬದಲಿಗೆ ನಮಗೆ ದೇವರಿಗೆ ವಿಧೇಯರಾಗಿ ನಡೆಯುವುದು ಒಳ್ಳೆಯದು ಅಂತ ನಮಗೆ ಎಚ್ಚರಿಕೆಯನ್ನು ನೀಡುತ್ತದೆ. ಅದಕ್ಕಾಗಿ ಯೇಸು ಸ್ವಾಮಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನನ್ನ ಇಚ್ಛೆ ಅಲ್ಲ, ಬದಲಾಗಿ ನಿಮ್ಮ ಇಚ್ಛೆಯ ಪ್ರಕಾರ ನಡೆಯಲಿ ಅಂತ ಹೇಳ್ತಾರೆ. ದೇವರ ಇಚ್ಛೆ ಏನಾಗಿತ್ತು ಅಂತ ಹೇಳಿದ್ರೆ ವಿಧೇಯತೆ ಮುಖ್ಯ. ಅದಕ್ಕಾಗಿ ಆ ಪಿತದೇವರ ಬಯಕೆಯಂತೆ, ಇಚ್ಛೆಯಂತೆ ಯೇಸು ಸ್ವಾಮಿ ಕಷ್ಟಕರವಾದಂಥ ಆ ಮರಣವನ್ನು ಸ್ವೀಕಾರ ಮಾಡ್ತಾರೆ ಮತ್ತು ಶಿಲುಬೆಯಲ್ಲಿ ಅವರು ಮಡಿಯುತ್ತಾರೆ ನಮಗೋಸ್ಕರ ಪ್ರಿಯರೇ. ಹೀಗಾಗಿ ಏನಾಗ್ತದಂತ ಹೇಳಿದರೆ, ಯೇಸು ಸ್ವಾಮಿ ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಯುತ್ತಿರುವಾಗ ಇಡೀ ಪ್ರಪಂಚದ ಮನುಷ್ಯರ ಪಾಪಗಳನ್ನು ಅವರು ತೊಳೆದು ಮನುಷ್ಯರನ್ನು ಶುದ್ಧ ಮಾಡುತ್ತಾರೆ. ಇದು ಯೋಹಾನನು ಯೇಸು ಸ್ವಾಮಿ ಯೋರ್ದಾನ್ ನದಿಯಲ್ಲಿ ಸ್ನಾನವನ್ನು ಪಡೆಯುತ್ತಿರುವಂತಹ ಸಂದರ್ಭದಲ್ಲಿ ತಿಳಿದುಕೊಳ್ಳುತ್ತಾನೆ ಮತ್ತು ಅದನ್ನು ತೋರಿಸಿಕೊಡುತ್ತಾನೆ. ಪ್ರಿಯರೇ, ಹಲವು ಬಾರಿ ನಾನು ಕೂಡ ಯೋಚನೆ ಮಾಡಿದ್ದುಂಟು, ಯಾಕಾಗಿ ಆದಾಮ ಮತ್ತು ಹವ್ವ ಅವರು ಈ ಪಾಪವನ್ನು ಮಾಡಿದರು ಮತ್ತೆ ನಮಗೆಲ್ಲರಿಗೂ ಕೂಡ ಅದನ್ನು ಹಂಚಿಕೊಟ್ಟರು, ನಮಗೆ ಮರಣವನ್ನು ತಂದರು ಅಂತ ಹೇಳಿಕೊಂಡು. ಇದು ಮನುಷ್ಯರಾಗಿ ಹುಟ್ಟಿದವರಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಇರ್ತದೆ. ಬಯಕೆ, ರಕ್ತ ಮಾಂಸದ ಬಯಕೆ, ದೇಹದ ಬಯಕೆ, ಆಸೆಗಳು, ಇದೆಲ್ಲವೂ ಕೂಡ ಇರ್ತದೆ. ಆಯ್ಕೆ ಬರ್ತದೆ ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ, ಸತ್ಯದ ದಾರಿಯಲ್ಲಿ, ನೀತಿಯ ದಾರಿಯಲ್ಲಿ, ನ್ಯಾಯದ ದಾರಿಯಲ್ಲಿ ನಡೀಲಿಕ್ಕೆ, ಏನು ಒಳಿತುಂಟು ಅದನ್ನು ಮಾಡಲಿಕ್ಕೆ.
ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ, ನಮಗೆ ಕೆಲ ಕಾಲಕ್ಕೆ ಕ್ಷಣಕ್ಕೆ ಸಂತೋಷ ನೀಡುವಂಥ ಸಂಗತಿಗಳು, ವಸ್ತುಗಳು, ಇದೆಲ್ಲ ಕೂಡ ನಾವೇನು ಮಾಡ್ತೇವೆ ಅಂತೇಳಿದ್ರೆ ತಕ್ಷಣಕ್ಕೆ ಅಟ್ರಾಕ್ಟ್ ಆಗಿ ಬಿಡ್ತೇವೆ, ಆಕರ್ಷಣೆಗೆ ಒಳಗಾಗುತ್ತೇವೆ. ಅದಕ್ಕಾಗಿ ಇದೆಲ್ಲವನ್ನು ಏನು ದೇವರು ನಮಗೆ ನೀಡಿದುಂಟೋ ಅದನ್ನು ಬದಿಗಿಟ್ಟು ನಮ್ಮದನ್ನು ನಾವು ಆಯ್ಕೆ ಮಾಡ್ತೇವೆ. ಆಗ ನಾವು ಕತ್ತಲೆಗೆ ಒಳಗಾಗುತ್ತೇವೆ, ನಾವು ತಪ್ಪು ದಾರಿಯಲ್ಲಿ ನಡೆಯುತ್ತೇವೆ. ಇದಕ್ಕಾಗಿ ಯೇಸು ಸ್ವಾಮಿ ನಮಗೆ ಈ ಭೂಲೋಕಕ್ಕೆ ಬಂದು ತೋರಿಸಿಕೊಟ್ಟಿದ್ದಾರೆ. ನಾವು ಹಸಿದು ಕ್ಷೀಣರಾದಾಗ ಏನೇನು ಮಾಡಿದರೆ ಸರಿಯಾಗುವುದಿಲ್ಲ. ಬದಲಾಗಿ ದೇವರ ವಾಕ್ಯವನ್ನು ನಾವು ಓದಿ ಅರ್ಥ ಮಾಡಿಕೊಂಡ್ರೆ ನಮಗೆ ಸರಿಯಾಗಿ ತಿಳಿತದೆ ಯಾವುದು ಸರಿ, ಯಾವುದನ್ನು ಆಯ್ಕೆ ಮಾಡಬೇಕು, ಯಾವುದನ್ನು ಬಿಡಬೇಕಂತ ಹೇಳಿಕೊಂಡು. ನಮಗೆ ಬಯಕೆ ಉಂಟಂತ ಅದನ್ನು ತಕ್ಷಣಕ್ಕೆ ನಾವು ತೀರಿಸಬೇಕಾಗಿಲ್ಲ. ನಾವು ಇಲ್ಲದೇನೆ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಮಾನವರು ಕೇವಲ ದೇಹವನ್ನು ಪಡೆದಂಥ ವ್ಯಕ್ತಿಗಳಲ್ಲ, ನಮ್ಮ ಒಳಗೆ ಒಂದು ಆತ್ಮ ಕೂಡ ಉಂಟು. ಈ ದೇಹದಲ್ಲಿ ನಾವು ಸತ್ತಾಗ, ದೇಹವನ್ನು ಬಿಟ್ಟವಾಗ ನಾವು ಆತ್ಮದಲ್ಲಿ ಇನ್ನೂ ಕೂಡ ಮುಂದಕ್ಕೆ ಜೀವಿಸ್ತಾ ಇರ್ತೇವೆ. ಆ ಜೀವ ನಮ್ಮಲ್ಲಿ ಇರಬೇಕಿದ್ರೆ, ದೇವರನ್ನು ನಾವು ಜೀವಿಸಬೇಕಿದ್ರೆ ನಾವು ಒಳಿತನ್ನೇ ಆಯ್ಕೆ ಮಾಡಬೇಕು. ಅದನ್ನು ಯೇಸು ಸ್ವಾಮಿ ತೋರಿಸಿಕೊಟ್ಟಿದ್ದಾರೆ. ಈ ಶಿಲುಬೆಯಲ್ಲಿ ಪಾಡುಪಟ್ಟು ತನ್ನ ಜೀವನವನ್ನು ಅರ್ಪಿಸಿ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಇಂಥ ಒಂದು ಆಯ್ಕೆಯನ್ನು ನಮ್ಮ ಜೀವನದಲ್ಲಿ ಸದಾ ನಾವು ಮಾಡಲು ನಮಗೆ ಬೇಕಾದಂಥ ವರಗಳನ್ನು ನಾವು ಪ್ರಾರ್ಥಿಸಿ ಬೇಡಿಕೊಳ್ಳೋಣ. ಕರ್ತರಾದ ದೇವರೇ, ನಿಮ್ಮ ಪುತ್ರರು ಈ ಭೂಲೋಕಕ್ಕೆ ಬಂದಾಗ ಯಜ್ಞ ಪಶುವಾಗಿ ಶಿಲುಬೆಯ ಮೇಲೆ ಪಾಡುಪಟ್ಟು ಮೃತರಾದರು. ನಮ್ಮನ್ನು ಪಾಪಗಳಿಂದ ಬಿಡುಗಡೆಗೊಳಿಸಿದರು. ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದೇ ಪ್ರಕಾರ ಯಾವ ಪ್ರಕಾರ ಯೇಸು ಸ್ವಾಮಿ ನಿಮ್ಮ ಕುಮಾರ ಈ ಭೂಲೋಕದಲ್ಲಿ ಬಂದಾಗ ಕೆಡುಕು ಮತ್ತು ಒಳಿತಿನ ಆಯ್ಕೆಯಲ್ಲಿ ಒಳಿತನ್ನು ಅವರು ಆಯ್ಕೆ ಮಾಡಿದರೋ, ಅದೇ ಪ್ರಕಾರ ನಿಮ್ಮ ಇಚ್ಛೆಯ ಪ್ರಕಾರ ವಿಧೇಯರಾಗಿ ಶಿಲುಬೆಯಲ್ಲಿ ಮೃತರಾದರೋ, ನಮ್ಮ ಜೀವನದಲ್ಲಿ ಕೂಡ ಆಯ್ಕೆಗಳು ಬಂದಾಗ ಯಾವುದು ಸರಿ ಉಂಟು, ಒಳ್ಳೆಯದುಂಟು, ಅದನ್ನು ಆಯ್ಕೆ ಮಾಡಲು ನಮ್ಮ ಮನಸ್ಸಿಗೆ ಬೇಕಾದಂಥ ಬೆಳಕನ್ನು ನೀಡಿರಿ. ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಪ್ರತಿಯೊಬ್ಬರಿಗೆ ಕೂಡ ಆಶೀರ್ವಾದಗಳು ನೀಡಿರಿ. ಆಯುರಾರೋಗ್ಯ ಅವರಿಗೆ ನೀಡಿರಿ. ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ. ಶಾಂತಿಯನ್ನು ನೀಡಿರಿ. ಇವರ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಹಾಗೂ ಒಳ್ಳೆಯ ನಾಗರಿಕರಾಗಿ ಬೆಳೆದು ಬರಲು ಬೇಕಾದಂಥ ಆಶೀರ್ವಾದಗಳನ್ನು ನೀಡಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್.